सुरवर पूजित जित दानव कलभ सरवर लंबोदर धर हर हर कलभ नौमि श्री भगवन्तं गणपतिमति वरदं वरदन्ती मुखं सुमुखं सादरमे करदं वरदं विपदुदधौतं धौतमलं शमलं शमलं विदमपि ददतं हतपापी शमलम् सर्वांगी सुंदर उदिशेंदुराची कंठी जळके मार मुक्ता फळांची जय देव जय देव जय देव जय देव जय मंगल मूर्ती हो श्री मंगल मूर्ती दर्शन मात्रे वार कामना मूर्ती जय देव जय देव पुनीता बारिट दूरता पुनेट पुनीता बारिट तुळुव जनकुलु पच्च पच्च कंडोलिड कच्च कट्टदेर पच्च पच्च कंडोलिड कच्च कट्टदेर दूरता पुनेट पुनीता बारिट तुळुव जनकुलु पच्च पच्च कंडोलिड कच्च कट्टदेर पच्च पच्च कंडोलिड कच्च कट्टदेर
ಸೀರಮಲೆ ಪರಬೈಲು ಕಂಡೋದಕ್ಕೆ ಕೊಯ್ಯರ ಹೋಯಿ தமிழதான
ನಿಮ್ಮ ಆಯುರಾರೋಗ್ಯ ಅಷ್ಟ ಐಶ್ವರ್ಯ ನಿಂತು ಕಾಪಾಡಲಿ. ತಮ್ಮೆಲ್ಲರ ಜೀವನ ಸಂತೋಷದ ಸಾಗರವಾಗಲಿ. ತಾವೆಚ್ಚಿಸಿದ ಬಾಳು ತಮ್ಮದಾಗಲಿ ಅನ್ನುವಂತಹ ಸಾವಿರಾರು ಶುಭ ಹಾರೈಕೆಗಳೊಂದಿಗೆ ಬಂಧುಗಳೇ, ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮವನ್ನು ನೀಡಿರುವಂತಹ ಚಲನಚಿತ್ರಗಳಲ್ಲೂ ಸಹ ತಮ್ಮ ಹಿನ್ನೆಲೆ ಗಾಯನವನ್ನ ಪ್ರಸ್ತುತಪಡಿಸಿರುವಂತಹ ಮಾತ್ರವಲ್ಲದೆ ಹಿನ್ನೆಲೆ ವಾದನವನ್ನು ನಡೆಸಿರುವಂತಹ ಪ್ರಬುದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಈ ಮಣ್ಣಿನ ಮಗ ಮಾತ್ರವಲ್ಲದೆ ಇಲ್ಲಿ ಹುಟ್ಟಿ ಬೆಳೆದು ವಿದ್ಯೆಯನ್ನ ಕಲಿತು ದೇಶ ವಿದೇಶದಲ್ಲೂ ಸಹ ತಮ್ಮ ಪ್ರಬುದ್ಧವಾದಂತಹ ತಬಲಾ ವಾದನದ ಮೂಲಕ ಸರ್ವರ ಮೆಚ್ಚುಗೆಗೆ, ಪ್ರಶಂಸೆಗೆ, ಅಭಿಮಾನಕ್ಕೆ ಪಾತ್ರರಾದಂತಹ ಶ್ರೀಮಾನ್ ದೀಪಕ್ ರಾಜ್ ಉಡಾಲ್ ಅರ್ಪಿಸುತ್ತಿರುವಂತಹ ಈ ಒಂದು ನಾದಲಹರಿ ತಂಡದ ಭಕ್ತಿಭಾವ ಜನಪದ ಗೀತೆಗಳ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇರಬೇಕು. ತಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನ ಕಾರ್ಯಕ್ರಮದುದ್ದಕ್ಕೂ ಬಯಸುತ್ತಾ ಈ ಕಾರ್ಯಕ್ರಮವನ್ನ ಭಕ್ತಿ ಪ್ರಧಾನವಾದಂತಹ ಬಂದರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಆ ವಿಘ್ನ ವಿನಾಶಕ ವಿನಾಯಕರನ್ನ ಸ್ತುತಿಸುವುದು ನಮ್ಮ ಸಂಪ್ರದಾಯ. ಅಂತೆಯೇ ಆ ವಿಘ್ನ ವಿನಾಶಕ ನಮ್ಮ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಬರಲಿರುವಂತಹ ಸರ್ವ ವಿಘ್ನಗಳನ್ನು ನಿವಾರಿಸಲಿ ಅನ್ನುವಂತಹ ಆಶಯದೊಂದಿಗೆ ಮಧುರ ಭಕ್ತಿ ಪ್ರಧಾನವಾದಂತಹ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದರೆ ನಮ್ಮ ಕರಾವಳಿ ಕಂಡಂತಹ ಅದ್ವಿತೀಯ ಪ್ರತಿಭೆ, ತಮ್ಮ ಪ್ರಬುದ್ಧವಾದಂತಹ ಗಾಯನ, ಅದು ಭಜನ್ಸ್ ಇರ್ಬೋದು, ಭಕ್ತಿ ಸಂಗೀತ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಚಲನಚಿತ್ರ ಸಂಗೀತ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಸಹ ಇಷ್ಟು ಪ್ರಬುದ್ಧವಾಗಿ ಹಾಡಬಲ್ಲಂತಹ ಕರಾವಳಿಯ ಏಕೈಕ ಕಲಾವಿದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಶ್ರೀಮಾನ್ ರವೀಂದ್ರ ಪ್ರಭು ನಮ್ಮೊಂದಿಗೆ ಇದ್ದಾರೆ. ರವೀಂದ್ರ ಪ್ರಭು ಇವರಲ್ಲಿ ಈ ಭಕ್ತಿ ಪ್ರಧಾನವಾದಂತಹ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಕರಾವಳಿಯ ಗಾನ ಗಂಧರ್ವ ಎಂದು ಖ್ಯಾತರಾದಂತಹ ಕಲಾವಿದರು ನಿಮ್ಮ ಮುಂದೆ ನಿಮ್ಮ ವೇದಿಕೆ. ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ
ವೈರಿ ಸುತನಾದ ಸೊಂದಿನ ನಮ್ಮ ಮೊರನ ವೈರಿ ಸುತನಾದ ಸೊಂದಿನ ಎಮ್ಮಯ್ಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿವ ನಾನಮ್ಮ. ಕಪ್ಪಿನ ಭಾವ ಮೊದಲದ ನರಗಿರಿ ಹೊರೆದಾಡಿಯ ಜ್ಞಾನಮ್ಮ ಮೋರೆ ಕಪ್ಪಿನ ಭಾವ ಮೊದಲದ ನರಗಿರಿ ಹೊರೆದಾಡಿಯ ಜ್ಞಾನಮ್ಮ ಮೂರು ಕಣ್ಣನ ಸುತ ಮುರಿದ ಚಂದ್ರ ಮೂರು ಕಣ್ಣನ ಸುತ ಮುರಿದ ಚಂದ್ರನ ಧೀರದ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಮೊದಲೇ
ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲವುಳ್ಳ ರಾಶಿಗನಿರಮ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲವುಳ್ಳ ಗೀತೆಯನ್ನು ಪ್ರಸ್ತುತಪಡಿಸಿದಂತಹ ಶ್ರೀಮಾನ್ ರವೀಂದ್ರ ಪ್ರಭು ಇವರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಯನ್ನು ಅರ್ಪಿಸುತ್ತಾ ಹಾಗೆ ಚಪ್ಪಾಳೆಯ ಮೂಲಕ ಕಲಾವಿದರನ್ನು ಪ್ರೋತ್ಸಾಹಿಸಿರುವಂತಹ ಆಶೀರ್ವದಿಸುತ್ತಿರುವಂತಹ ಬಂಧುಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಲವಾರು ಗೀತೆಗಳ ಅಪೇಕ್ಷೆ ಇದೆ, ಖಂಡಿತವಾಗ್ಲೂ ಪ್ರಸ್ತುತಪಡಿಸುವಂತಹ ಪ್ರಯತ್ನ ಮಾಡ್ತೇವೆ ಅನ್ನುವಂತಹ ಭರವಸೆ ನೀಡ್ತಾ ನಮ್ಮ ಮೊದಲೇ ಹೇಳಿದ ಹಾಗೆ ಶ್ರೀ ವಿಠೋಬ ರುಕುಮಾರಿ ಭಜನಾ ಮಂದಿರದ ಸುವರ್ಣ ಸಂಭ್ರಮದ ಅಖಂಡ ಭಜನಾ ಸಪ್ತಾಹ ನಿರಂತರವಾಗಿ 7 ದಿನಗಳ ಕಾಲ ನಡೆಯುವಂತಹ ಈ ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹ ಪಾಲ್ಗೊಳ್ಳುತ್ತಾ ಇದ್ದೀರಿ. ತಮಗೆಲ್ಲರಿಗೂ ಪ್ರೀತಿಯ ಅಭಿವಂದನೆಯನ್ನು ಅರ್ಪಿಸುತ್ತಾ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ತಮಗೆಲ್ಲರಿಗೂ ಶ್ರೀರಾಗರು ಇನ್ನಷ್ಟು ಆಯುಷ್ಯ, ಆರೋಗ್ಯ, ಸಕಲ ಐಶ್ವರ್ಯವಿದ್ದು ಕಾಪಾಡಲಿ ಅನ್ನುವಂತಹ ಸಾವಿರಾರು ಶುಭ ಹಾರೈಕೆಗಳೊಂದಿಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ತಮಗಾಗಿ ಸಮರ್ಪಿಸ್ತಾ ಇದ್ದಾರೆ. ಮತ್ತೊಬ್ಬ ಅದ್ವಿತೀಯ ಕಲಾವಿದೆ, ದೂರದ ಬೆಂಗಳೂರಿನಿಂದ ಆಗಮಿಸಿರುವಂತಹ ಕಲಾವಿದೆ. ಇವರನ್ನ ತಾವು ದೂರದರ್ಶನದ ಹೆಚ್ಚಿನ ಎಲ್ಲ ಟಿವಿ ಚಾನೆಲ್ಗಳಲ್ಲಿ ನೋಡಿರ್ಬೋದು.
ಕಾರ್ಯಕ್ರಮವಾಗಿ ನಮ್ಮ ETV ಕನ್ನಡ ವಾಹಿನಿಯ ಗಾನಗಂಧರ್ವ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು ನಡೆಸಿಕೊಡ್ತಾ ಇದ್ದಂತಹ ಎದೆ ತುಂಬಿ ಹಾಡುವುದು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವತಃ ಪ್ರಶಸ್ತಿಯನ್ನು ಗಳಿಸುವುದರ ಜೊತೆಗೆ ಸ್ವತಃ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಪ್ರಶಂಸೆಗೆ ಪಾತ್ರರಾದಂತಹ ಮಾತ್ರವಲ್ಲದೆ ಜಿ ಸರಗಮಪ ಮುಂತಾದ ಕಾರ್ಯಕ್ರಮಗಳಲ್ಲಿ ಜೂರಿ ಮೆಂಬರ್ ಆಗಿದ್ದುಕೊಂಡು ಸಹಕರಿಸಿರುವಂತಹ ಕರ್ನಾಟಕ ಕಂಡಂತಹ ಅದ್ವಿತೀಯ ಪ್ರತಿಭೆ ಶ್ರೀಮತಿ ಮಾಲಿನಿ ಕೇಶವ್ ಪ್ರಸಾದ್ ಫ್ರಾಮ್ ಬ್ಯಾಂಗ್ಳೂರು. ಒಮ್ಮೆ ಜೋರಾದ ಚಪ್ಪಾಳೆ ಬಂದಿದೆ. ಪ್ರಬುದ್ಧ ಕಲಾವಿದೆ, ಚಲನ ಚಿತ್ರಗಳು ಸಹ ಹಿಂದಿನ ಗಾಯನವನ್ನು ಪ್ರಸ್ತುತಪಡಿಸಿರುವಂತಹ ಕಾಶ್ಮೀರ ಪುರ
सर्वेश्वरी गुणदायिनी सर्वशुभकारिणी
गुणदायिनी सर्वशुभकारिणी ಕಲಾವಿದರು ಬಂಧುಗಳು ಇಂದು ನಮ್ಮೊಂದಿಗಿಲ್ಲ. ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊರತ ಅವರು ಮತ್ತೆ ಹುಟ್ಟಿ ಬರಲಿ. ಅವರ ಆ ಕಂಚಿನ ಕಂಠದಿಂದ ಇನ್ನಷ್ಟು ಗೀತೆಗಳನ್ನು ಕೇಳುವಂತಹ ಸೌಭಾಗ್ಯ ನಮ್ಮೆಲ್ಲರದಾಗಲಿ ಅನ್ನುವಂತಹ ಆಶಯದೊಂದಿಗೆ ಈ ಒಂದು ಇನ್ವಿಟೇಷನ್ ಅಲ್ಲಿ ನೋಡಿದೆ ಬಹಳಷ್ಟು ಜನರ ಹೆಸರುಗಳು ನೋಂದಾಯಿಸಲ್ಪಟ್ಟಿದೆ. ಮಾತ್ರವಲ್ಲ ಬಹಳಷ್ಟು ಜನ ಸಂಪೂರ್ಣ ಸಹಕಾರವನ್ನು ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನೀಡುತ್ತಾ ಇದ್ದೀರಿ. ಬಹಳ ಸಂತೋಷ ಬಂಧುಗಳೇ, ತಮಗೆ ಶುಭವಾಗಲಿ. ದೇವರು ಇನ್ನಷ್ಟು ಆಯುಷ್ಯ ಆರೋಗ್ಯ ಸಕಲ ಐಶ್ವರ್ಯನಿತ್ತು ಕಾಪಾಡಲಿ ಅನ್ನುವಂತಹ ಸಾವಿರಾರು ಶುಭ ಹಾರೈಕೆಗಳೊಂದಿಗೆ ಒಳಿತು ಮಾಡುವ ಮನಸ್ಸ ನೀರೋದು 3 ದಿವಸ. ಈ ಮಾತ್ರ ಗೀತೆಯ ಅಪೇಕ್ಷೆ ಮಾಡಬೇಕು. ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಯಾರು ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರದು ಏನು ತಂದೆ ಬರದು ಏನು ಹಿಂದೆ ಒಳಿತು ಮಾಡು ಮನಸ ಈರುದು 3 ದಿವಸ. ಒಳಿತು ಮಾಡು ಮನಸ ಈರೋ 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಅನ್ನುತ್ತಾರ ಮಣ್ಣಾಗ ಮೂಡುತ್ತಾರ. ಚಕ್ಕ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ಈರುದು 3 ದಿವಸ. ಒಳಿತು ಮಾಡು ಮನಸ ಈರು 3 ದಿವಸ. ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗುತ್ತ ಮಾಡಬೇಕು. ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು. ಭೂಮಿಯಲ್ಲಿರೋ ಬಾಡಿಗೆ ಮನೆಯಾಗಿ ಯಾಕೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರದು ಏನು ತಂದೆ ಬರದು ಏನು ಹಿಂದೆ ಒಳಿತು ಮಾಡು ಮನಸ ಈರು 3 ದಿವಸ. ಒಳಿತು ಮಾಡು ಮನಸ ಈರು 3 ದಿವಸ.
ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ನಾನು ಎಂದು ನನಗೆ ಪ್ರಾಣ ಮೂಲ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದೇಶವೆಂಬ ವಿಷವ ಕುಡಿಯಬಾರದು ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಒಳಿತು ಮಾಡು ಮನಸ ಈರುದು 3 ದಿವಸ ಒಳಿತು ಮಾಡು ಮನಸ ಈರುದು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ